ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಃ ನಮಸ್ತಸ್ತೆ 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 ನಮೋ ನಮಃ. ಆತ್ಮೀಯ ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್. ಹಲವು ಮಕ್ಕಳ ತಾಯಿ ಎಂದೇ ಖ್ಯಾತವಾಗಿರುವ ಕೋಟ ಅಮೃತೇಶ್ವರಿಯ ಕಥೆ ಹಾಗೂ ಪುರಾಣವನ್ನು ಹೇಳ್ತೀವಿ ಇವತ್ತಿನ ನವಕ್ಷೇತ್ರ ದರ್ಶನದಲ್ಲಿ. ಈ ಕ್ಷೇತ್ರವು ಕಲಿಯುಗದಲ್ಲಿ ಭಕ್ತರು ಕಣ್ಣಾರೆ ಕಾಣಬಹುದಾದ ದೇವಿಯ ಪವಾಡ ಸಾನ್ನಿಧ್ಯದಲ್ಲಿ ಒಂದು. ಏಕೆಂದರೆ ಇಲ್ಲಿ ದೇವಿಯ ಮಕ್ಕಳು ಲಿಂಗ ರೂಪದಲ್ಲಿ ಉದ್ಭವವಾಗುವುದನ್ನು ಕಾಣಬಹುದು. ಇಲ್ಲಿ ಅಮ್ಮನವರ ದೇವಾಲಯದ ಗರ್ಭಗುಡಿಯ ಸುತ್ತಲೂ ವಿವಿಧ ಆಕಾರದ ಲಿಂಗಗಳಿವೆ. ಜೋಗಿ ಸಮಾಜದವರಿಂದ ಪೂಜಾದಿಗಳು ಹಿಂದಿನಿಂದಲೂ ನಡೆದುಕೊಂಡು ಬರುತ್ತಿದೆ. ಇತ್ತೀಚೆಗೆ ದೇವಾಲಯವು ಪುನರ್ ನಿರ್ಮಾಣಗೊಂಡು ಇಲ್ಲಿನ ದೇವಿಯು ಮಣಿದ್ವೀಪದಂತೆ ಭಾಸವಾಗುತ್ತದೆ. ಜಗಕಾಯೋ ಅಮೃತೇಶ್ವರಿ ವಸುಧಾ ವನಮಾಲಿ ಭ್ರಾಮರಿ ಜಗಕಾಯೋ ಅಮೃತೇಶ್ವರಿ. ಹಿಂದೆ ರಾವಣನ ಬಂಧುವಾದ ಕರನೆಂಬ ಮಹಾಸುರನು ಶಿವನಿಗೆ ಸಮಾನವಾದ ಪರಾಕ್ರಮವುಳ್ಳವನಾಗಿ ದಂಡಕಾರಣ್ಯದಲ್ಲಿ ವಾಸವಾಗಿದ್ದನು. ಆತನ ಪತ್ನಿಯಾದ ಕುಂಭಮುಖಿಯಿಂದಲೂ ತಂಗಿಯಾದ ಶೂರ್ಪನಖಿಯಿಂದಲೂ ದೂಷಣ ತ್ರಿಶಿರಾದಿ ಅನುಚರರಿಂದಲೂ ಕೂಡಿಕೊಂಡು ತನ್ನ ಅಣ್ಣನಾದ ರಾವಣನ ಅಪ್ಪಣೆಯಂತೆ ಲಂಕಾನಗರಿಗೆ ಉತ್ತರ ದಿಕ್ಕಿನ ಈ ದಂಡಕಾರಣ್ಯವನ್ನು ಪಾಲಿಸುತ್ತಿದ್ದನು. ಈ ಕರಾಸುರನನ್ನು ರಾಕ್ಷಸನಾಗಿದ್ದರೂ ಧರ್ಮಿಷ್ಠನು ಪರಾಕ್ರಮಿಯೂ ಆಗಿದ್ದನಲ್ಲದೆ ಸದಾಕಾಲ ತನ್ನ ಕುಲದೇವನಾದ ಶಂಕರನನ್ನು ಪೂಜಿಸುತ್ತಿದ್ದನು. ಈತನ ಪತ್ನಿಯಾದ ಕುಂಭಮುಖಿಯೂ ಸಹ ಪತಿವ್ರತ ಪಾರಾಯಣಳು. ಸಾಧು ಸ್ವಭಾವದವಳಾಗಿದ್ದ ಈಕೆ ಸದಾಕಾಲ ಪಾರ್ವತಿ ಪರಮೇಶ್ವರರ ಸೇವೆಯಲ್ಲಿ ತಲ್ಲೀನಳಾಗಿದ್ದಳು. ಹೀಗಿರಲು ಒಮ್ಮೆ ವಿಹಾರಕ್ಕಾಗಿ ಶೂರ್ಪನಖಿಯನ್ನು ಕೂಡಿಕೊಂಡು ಕುಂಭಮುಖಿಯು ವನದಲ್ಲಿ ಸಂಚಾರ ಮಾಡುತ್ತಿರಲು ಮಧುಮಾಸದ ವನಸಿರಿಗೆ ಮನಸೋತ ಅವರಿಬ್ಬರು ಪುಷ್ಪ ಸಂಗ್ರಹ ಹಾಗೂ ಮಧು ಸಂಗ್ರಹ ಮಾಡುತ್ತಾ ಬೇರೆ ಬೇರೆ ಮಾರ್ಗದಲ್ಲಿ ಹೋದರು. ಆಗ ಇದೇ ಮಾರ್ಗದಲ್ಲಿ ಏಕಮುಖಿ ಮಹರ್ಷಿಗಳ ಪತ್ನಿಯಾದ ಅತಿಪ್ರಭೆ ತನ್ನ ಪತಿಯ ನಿಧನದಿಂದಾಗಿ ವೈರಾಗ್ಯದಿಂದ ಕೂಡಿದವಳಾಗಿ ಪ್ರಾಯಪ್ರಬುದ್ಧನು ಸುಂದರನು ವಿದ್ಯಾವಂತನೂ ಆದ ತನ್ನ ಮಗ ಬಹುಶ್ರುತ ಎಂಬುವನೊಂದಿಗೆ ತೀರ್ಥಯಾತ್ರೆಗಾಗಿ ಕಾಶಿ ಕ್ಷೇತ್ರಕ್ಕೆ ಪ್ರಯಾಣ ಮಾಡುತ್ತಿದ್ದಳು. ಸ್ವಭಾವತಃ ಅತಿ ಕಾಮುಕಳು ಆಗಿದ್ದ ಶೂರ್ಪನಖಿಯು ಅತಿಪ್ರಭೆಯ ಮಗನಾದ ಆ ಋಷಿ ಕುಮಾರನನ್ನು ನೋಡಿ ಮೋಹಿತಳಾಗಿ ಪರಿಪರಿಯಾಗಿ ಬೇಡಿದರೂ ಆತ ಒಪ್ಪದಿರಲು ಶೂರ್ಪನಖಿಯು ಬಲಾತ್ಕಾರದಿಂದ ಆತನನ್ನು ಸಂಹರಿಸಿದಳು. ತನ್ನ ಏಕಮಾತ್ರ ಪುತ್ರನ ಮರಣದಿಂದ ಅತಿಪ್ರಭೆಯು ದುಃಖದಿಂದ ರೋಧಿಸುತ್ತಿರುವಾಗ ಈ ಶಬ್ದವನ್ನು ಕೇಳಿದ ಕುಂಭಮುಖಿಯು ಅಲ್ಲಿಗೆ ಬಂದಳು. ಶೋಕಾಂಧಳಾದ ಅತಿಪ್ರಭೆಯು ಈ ಕುಂಭಮುಖಿಯನ್ನೇ ತನ್ನ ಮಗನನ್ನು ಸಂಹರಿಸಿದ ಶೂರ್ಪನಖಿ ಎಂದು ತಿಳಿದು ನಿನಗೆ ಮಕ್ಕಳು ಹುಟ್ಟದೆ ಹೋಗಲಿ ಎಂದು ಶಾಪ ಕೊಟ್ಟಳು. ಋಷಿ ಪತ್ನಿಯ ಶಾಪದಿಂದ ದುಃಖ ತಪ್ತಳಾದ ಕುಂಭಮುಖಿಯು ನಡೆದ ವಿಚಾರವನ್ನು ತನ್ನ ಪತಿಯಾದ ಕರನಿಗೆ ತಿಳಿಸಿದಳು. ಕರಸುರನು ಮುಂದೇನು ಮಾಡಬೇಕೆಂದು ಯೋಚಿಸಿ ತನ್ನ ಕುಲಪುರೋಹಿತರಾದ ಶುಕ್ರಾಚಾರ್ಯರಲ್ಲಿ ಮೊರೆ ಹೋದನು. ವಿಷಯವನ್ನು ತಿಳಿದ ಶುಕ್ರಾಚಾರ್ಯರು ಮಾಯಾಸುರನಿಂದ ನಿರ್ಮಿತವಾದ ಜ್ಯೇಷ್ಠ ಲಿಂಗವನ್ನು ತಂದು 1 ವರ್ಷ ಆ ಲಿಂಗವನ್ನು ಪೂಜಿಸಬೇಕು. ನಿನ್ನ ಪತ್ನಿಯಾದ ಕುಂಭಮುಖಿಯು ಕೂಡ ನಿಷ್ಠೆಯಿಂದ ಜಗದಂಬಿಕೆಯಾದ ಅಮೃತೇಶ್ವರಿ ದೇವಿಯನ್ನು ಪೂಜಿಸಬೇಕೆಂದು ತಿಳಿಸಿದರು. ಕರಸುರನು ಮಾಯಾಸುರನಿದ್ದಲ್ಲಿಗೆ ಹೋಗಿ ಶುಕ್ರಾಚಾರ್ಯರು ಹೇಳಿದ ಆ ಜ್ಯೇಷ್ಠ ಲಿಂಗವನ್ನು ತಂದು ಗಿಳಿಯಾರು ಹರ್ತಟ್ಟಿನಲ್ಲಿ ಪ್ರತಿಷ್ಠಾಪಿಸಿದ್ದಲ್ಲದೆ ಸಮೀಪದಲ್ಲಿಯೇ ಜಗನ್ಮಾತೆಯಾದ ಅಮೃತೇಶ್ವರಿ ದೇವಿಯನ್ನು ಪ್ರತಿಷ್ಠಾಪಿಸಿ ದಂಪತಿಗಳಿಬ್ಬರು
ಶುಕ್ರಾಚಾರ್ಯರು ತಿಳಿಸಿದಂತೆ ಉಮಾ ಮಹೇಶ್ವರನನ್ನು ಪೂಜಿಸುತ್ತಿದ್ದರು. ನಿದ್ರಾಹಾರಗಳನ್ನು ತ್ಯಜಿಸಿ ಅತ್ಯಂತ ಶ್ರದ್ಧೆಯಿಂದ ತಪಸ್ಸನ್ನ ಆಚರಿಸುತ್ತಿದ್ದರು. ಇದೇ ರೀತಿ ಕುಂಭಮುಖಿಯು ತಪಸ್ಸಿಗೆ ಮೆಚ್ಚಿದ ಅಮೃತೇಶ್ವರಿಯು ಪ್ರತ್ಯಕ್ಷಳಾಗುತ್ತಾಳೆ. जगदादिवन्दिते हे जननी सृष्टि स्थिति लयಗಳ ನಿರೂಪಿಣಿ ಜಗದಾದಿವಂದಿತೆ. ದೇವಿ ಪ್ರತ್ಯಕ್ಷಳಾಗಿ ಕುಂಭಮುಖಿಗೆ ಋಷಿ ಪತ್ನಿ ಶಾಪದಿಂದ ಮಕ್ಕಳನ್ನು ಪಡೆಯುವ ಭಾಗ್ಯವಿರದ ಆ ಕಾರಣಕ್ಕಾಗಿ ಶ್ರೀರಾಮಚಂದ್ರನಿಂದ ನಿನ್ನ ಪತಿಯಾದ ಕರಾಸುರನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಆಗ ನೀನು ಕೂಡ ಅನಾಯಾಸವಾಗಿ ಇಲ್ಲಿಯೇ ನೆಲೆಸಿರುವ ನನ್ನಲ್ಲಿ ಐಕ್ಯವನ್ನು ಹೊಂದುವಿ. ಅನಂತರ ಇದೇ ಸ್ಥಳದಲ್ಲಿ ಶಿವಲಿಂಗ ಸದೃಶವಾದ ಲಿಂಗಗಳು ಆಗಾಗ ಉತ್ಪತ್ತಿಯಾಗುತ್ತವೆ. ಇವರೇ ನಿನ್ನ ಮಕ್ಕಳಂತೆ ತಿಳಿ ಎಂದು ಹಾರೈಸುತ್ತಾಳೆ. ಕೆಲವು ಕಾಲಗಳ ನಂತರ ಸೀತಾ ಸಹಿತನಾದ ಶ್ರೀರಾಮಚಂದ್ರನು ವನವಾಸಕ್ಕೆ ಬಂದಾಗ ಶೂರ್ಪನಖಿಯ ನಿಮಿತ್ತವಾಗಿ ಕರಾಸುರನಿಗೂ ಶ್ರೀರಾಮನಿಗೂ ಯುದ್ಧವಾಯಿತು. ಶಿವನ ವರಪ್ರಸಾದದಿಂದ ಶ್ರೀರಾಮನೇ ಮಹಾವಿಷ್ಣುವಿನ ಅವತಾರವೆಂದು ತಿಳಿದು ಕರಾಸುರನು ಯುದ್ಧ ಮಾಡಿ ಮುಕ್ತಿಯನ್ನು ಹೊಂದಿದನು. ಕುಂಭಮುಖಿಯು ಶ್ರೀದೇವಿಯನ್ನು ಧ್ಯಾನ ಮಾಡುತ್ತಾ ಅಮೃತೇಶ್ವರಿ ದೇವಿಯಲ್ಲಿ ಐಕ್ಯ ಹೊಂದಿದಳು. ಅಂದಿನಿಂದ ಶ್ರೀ ಅಮೃತೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಶಿವಲಿಂಗವು ಉದ್ಭವಿಸತೊಡಗಿತು. ಆದುದರಿಂದ ಶ್ರೀ ಅಮೃತೇಶ್ವರಿ ದೇವಿಯನ್ನು ಹಲವು ಮಕ್ಕಳ ತಾಯಿ ಎಂದು ಕರೆಯಲಾಗುತ್ತದೆ. कात्यायनी पार्वती दुर्गा परमेश्वरी कात्यायनी पार्वती दुर्गा परमेश्वरी अवतरिಸಿ जगकायो श्री भ्रामरी. ಶ್ರೀರಾಮಚಂದ್ರನು ದಂಡಕಾರಣ್ಯದಲ್ಲಿದ್ದ ಕರದೂಷಣದಿ ರಾಕ್ಷಸರನ್ನು ಸಂಹರಿಸಿದ ನಂತರ ಋಷಿ ಮುನಿಗಳು ನಿರ್ಭೀತರಾಗಿ ಅಲ್ಲಲ್ಲಿ ಆಶ್ರಮಗಳನ್ನು ಸ್ಥಾಪಿಸಿಕೊಂಡು ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡಿಕೊಂಡಿದ್ದರು. ಆಗ ಶೂರ್ಪನಖಿಯಿಂದ ಅಕಾಲಿಕ ಮರಣಕ್ಕೆ ತುತ್ತಾದ ಅತಿಪ್ರಭೆಯ ಮಗನಾದ ಬಹುಶ್ರುತನು ಪೂರ್ವಾಚಿತ ಪಾಪಶೇಷಗಳಿಂದ ಬ್ರಹ್ಮ ರಾಕ್ಷಸನಾಗಿ ಇದೇ ಸ್ಥಳದಲ್ಲಿದ್ದು ಇಲ್ಲಿನ ಋಷಿಗಳನ್ನು ಬ್ರಾಹ್ಮಣರನ್ನು ಪೀಡಿಸುತ್ತಿದ್ದನು. ಒಮ್ಮೆ ಶ್ರೀ ಅಮೃತೇಶ್ವರಿ ಸನ್ನಿಧಿಯಲ್ಲಿ ಋಷಿಗಳು ಯಜ್ಞವನ್ನು ನಡೆಸುತ್ತಿರುವಾಗ ಮಾಯಾರೂಪದಿಂದ ಬಂದು ಯಜ್ಞ ಶಿಷ್ಟವನ್ನು ಅಪಹರಿಸಿಕೊಂಡು ಹೋದನು. ತಮ್ಮ ಯಾಗಾದಿಗಳು ಈ ರೀತಿ ಹಾಳಾಗಿ ಹೋಗುವುದನ್ನು ನೋಡಿದ ಋಷಿಗಳು ಬ್ರಹ್ಮ ರಾಕ್ಷಸನ ಕೃತ್ಯವೇ ಇರಬಹುದೆಂದು ಊಹಿಸಿ ಈ ಬ್ರಹ್ಮರಾಕ್ಷಸನ ಸಂಹಾರಕ್ಕೆ ಶ್ರೀದೇವಿಯು ಸಮರ್ಥಳೆಂದು ತಿಳಿದು ಅನೇಕ ವಿಧವಾಗಿ ಶ್ರೀ ಅಮೃತೇಶ್ವರಿಯನ್ನು ಸ್ತೋತ್ರ ಮಾಡಿದರು. ಋಷಿಗಳ ಭಕ್ತಿಗೆ ಮೆಚ್ಚಿದ ಶ್ರೀದೇವಿಯು ಪ್ರತ್ಯಕ್ಷಳಾಗಿ ನಿಮಗೆ ಬೇಕಾದ ವರಗಳನ್ನು ಕೇಳಿರಿ ಎಂದು ಹೇಳಿದಳು. ಆಗ ಋಷಿಗಳು, ಹೇ ದೇವಿಯೇ, ನಮ್ಮ ಯಜ್ಞ ಯಾಗಾದಿಗಳನ್ನು ನಾಶ ಮಾಡುವ ಈ ಬ್ರಹ್ಮ ರಾಕ್ಷಸನನ್ನು ನೀನು ಸಂಹರಿಸಿ ನಮಗೆ ರಕ್ಷಣೆಯನ್ನುಂಟು ಮಾಡಬೇಕು ಎಂದು ಪ್ರಾರ್ಥಿಸಿಕೊಂಡರು. ಆಗ ದೇವಿಯು ಋಷಿಗಳಿಗೆ ಅಭಯವನ್ನು ನೀಡುತ್ತಾ ಈ ಬ್ರಹ್ಮ ರಾಕ್ಷಸನನ್ನು ನಾನು ಮಹಾಮಾರಿ ಸ್ವರೂಪಿಣಿಯಾಗಿ ಈ ಬ್ರಹ್ಮ ರಾಕ್ಷಸನನ್ನು ನಾಶಪಡಿಸಿ ನಿಮ್ಮ ಯಜ್ಞ ಯಾಗಾದಿಗಳನ್ನು ಸಾಂಗವಾಗಿ ನೆರವೇರುವಂತೆ ಅನುಗ್ರಹಿಸುತ್ತೇನೆ. ನೀವು ಇನ್ನು ಮುಂದೆ ಮಹಾಮಾರಿ ಸ್ವರೂಪಳಾದ ನನ್ನನ್ನು ಮದ್ಯ ಮಾಂಸಾದಿಗಳಿಂದ ಅರ್ಚಿಸಿರಿ. ನಾನು ಸಾತ್ವಿಕ ರೂಪಿಣಿಯಾದ ಅಮೃತೇಶ್ವರಿಯಾಗಿಯೂ ತಾಮಸ ರೂಪಿಣಿಯಾದ ಮಾರಿಯಾಗಿಯೂ ಇಲ್ಲಿ ನೆಲೆಸಿ ಇಲ್ಲಿನ ಜನರ ಸಕಲ ಸಂಕಷ್ಟಗಳನ್ನು ಪರಿಹರಿಸುತ್ತಾ ಇರುತ್ತೇನೆಂದು ಅಭಯ ಕೊಟ್ಟು ಅಂತರ್ಧಾನ ಹೊಂದಿದಳು.
ಶ್ರೀದೇವಿಯು ಮಾರಿ ಸ್ವರೂಪದಿಂದ ಬ್ರಹ್ಮರಾಕ್ಷಸನನ್ನು ನಾಶ ಮಾಡಿ ಅದಕ್ಕೆ ಮುಕ್ತಿಯನ್ನು ಕರುಣಿಸಿ ಇದೇ ಸಾನ್ನಿಧಿಯಲ್ಲಿ ನೆಲೆಸಿ ಭಕ್ತರ ಸಮಸ್ತ ರೋಗಾದಿಗಳನ್ನು ಭೂತ ಪ್ರೇತಗಳನ್ನು ಪರಿಹರಿಸುತ್ತಾ ಜಗತ್ತಿಗೆ ಮಂಗಲವನ್ನುಂಟು ಮಾಡುತ್ತಾ ಒಂದಂಶದಿಂದ ಮಾರಿ ದೇವತೆಯಾಗಿಯೂ ಇನ್ನೊಂದು ಕಡೆಯಿಂದ ಅಮೃತೇಶ್ವರಿಯಾಗಿಯೂ ವಿರಾಜಿಸುತ್ತಿದ್ದಾಳೆ. ಇದರ ನಡುವೆ ಅಮೃತೇಶ್ವರಿಯು ವಿರಾಜಮಾನಳಾಗಿದ್ದಾಳೆ. ರಾಜಶೇಖರ ಮತ್ತು ಹಿರೇಮಹಾಲಿಂಗೇಶ್ವರ ದೇವಸ್ಥಾನಗಳು ಇಲ್ಲಿಯೇ ಅನತಿ ದೂರದಲ್ಲಿದೆ. ಧರ್ಮನಾಥಿ ಪಂಥದ ಜೋಗಿ ಜನಾಂಗದವರು ದೇವಿಯ ನಿತ್ಯ ಪೂಜೆಯನ್ನು ಅನಾದಿ ಕಾಲದಿಂದ ನಡೆಸಿಕೊಂಡು ಬರುತ್ತಿರುವುದು ಕ್ಷೇತ್ರದ ವೈಶಿಷ್ಟ್ಯ. ಹಲವು ಮಕ್ಕಳ ತಾಯಿ ಎಂದು ಕರೆಯಲ್ಪಡುವ ಅಮೃತೇಶ್ವರಿ ದೇವಿಯಲ್ಲಿ ಸಂತಾನವಿಲ್ಲದವರು ಮನವಿಯನ್ನ ಮಾಡಿಕೊಂಡಿದ್ರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಕಷ್ಟಗಳ ಕರಗಿಸುವಳು ಬೆಳಗ್ಗೆ ಕರ್ಪೂರಾರತಿಯ, ಇಷ್ಟಗಳ ಕರುಣಿಸುವಳು ಬೆಳಗ್ಗೆ ಹೊನ್ನಿನಾರತಿಯ, ಬೆಳಗ್ಗೆ ಹೊನ್ನಿನಾರತಿಯ. ಕಷ್ಟಗಳ ಕರಗಿಸುವಳು ಬೆಳಗ್ಗೆ ಕರ್ಪೂರಾರತಿಯ. ನವಕ್ಷೇತ್ರ ದರ್ಶನ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ನವಕ್ಷೇತ್ರ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಲಯಗಳ ನಿರೂಪಿಣಿ ಜಗದಾದಿ ವಂದಿತೆ ಹೇ ಜನನಿ. ಸೃಷ್ಟಿ ಸ್ಥಿತಿ ಲಯಗಳ ನಿರೂಪಿಣಿ ಜಗದಾದಿ ವಂದಿತೆ ಹೇ ಜನನಿ. ಮಾತೆ ಸುಖದಾತೆ ಜಗನ್ಮಾತೆ ಹೇ ಅಂಬಿಕೆ, ಮಾತೆ ಸುಖದಾತೆ ಜಗನ್ಮಾತೆ ಹೇ ಅಂಬಿಕೆ. ಭಕ್ತ ಜನರ ಕಾಯ ಮೂಕಾಂಬಿಕೆ. ಸೃಷ್ಟಿ ಸ್ಥಿತಿ ಲಯಗಳ ನಿರೂಪಿಣಿ ಜಗದಾದಿ ವಂದಿತೆ ಹೇ ಜನನಿ. ನವರಾತ್ರಿ ನವವಿಧದ ಅವತಾರದಿ ಕಷ್ಟ ಕಳೆದಿಷ್ಟ ಕೊಡು ಕರುಣಾನಿಧಿ. ನವರಾತ್ರಿ ನವವಿಧದ ಅವತಾರದಿ ಕಷ್ಟ ಕಳೆದಿಷ್ಟ ಕೊಡು ಕರುಣಾನಿಧಿ. ಕಾತ್ಯಾಯಿನಿ ಪಾರ್ವತಿ ದುರ್ಗಾ ಪರಮೇಶ್ವರಿ, ಕಾತ್ಯಾಯಿನಿ ಪಾರ್ವತಿ ದುರ್ಗಾ ಪರಮೇಶ್ವರಿ, ಅವತರಿಸಿ ಜಗ ಕಾಯೋ ಶ್ರೀ ಭ್ರಾಮರಿ. ಸೃಷ್ಟಿ ಸ್ಥಿತಿ ಲಯಗಳ ನಿರೂಪ
ಶಿವಶಕ್ತಿ ರೂಪಿಣಿ ನಿಜ ಭಕ್ತ ಪಾಲಿನಿ ರುದ್ರಶಾಂತ ಭೀಭತ್ಸ ರೂಪಧಾರಿಣಿ ಶಿವಶಕ್ತಿ ರೂಪಿಣಿ ನಿಜ ಭಕ್ತ ಪಾಲಿನಿ ರುದ್ರಶಾಂತ ಭೀಭತ್ಸ ರೂಪಧಾರಿಣಿ ತಪ್ಪುಗಳ ಮನ್ನಿಸು ಶ್ರೀರಕ್ಷೆ ಕರುಣಿಸು ತಪ್ಪುಗಳ ಮನ್ನಿಸು ಶ್ರೀರಕ್ಷೆ ಕರುಣಿಸು ನಿನ್ನ ಭಯ ಕವಚದಿ ಕೃಪೆ ತೋರಿಸು ಸೃಷ್ಟಿ ಸ್ಥಿತಿ ಲಯಗಳ ನಿರೂಪಿಣಿ ಜಗದಾದಿ ವಂದಿತೆ ಹೇ ಜನನಿ ಮಾತೆ ಸುಖದಾತೆ ಜಗನ್ಮಾತೆ ಹೇ ಅಂಬಿಕೆ ಭಕ್ತ ಜನರ ಕಾಯ ಮೂಕಾಂಬಿಕೆ ಸೃಷ್ಟಿ ಸ್ಥಿತಿ ಲಯಗಳ ನಿರೂಪಿಣಿ ಜಗದಾದಿ ವಂದಿತೆ ಹೇ ಜನನಿ ಜಗದಾದಿ ವಂದಿತೆ ಹೇ ಜನನಿ ಜಗದಾದಿ ವಂದಿತೆ ಹೇ ಜನನಿ जय भनशंकरी जय भुवनेश्वरी अम्मा जगदंबिके जय करुणाकरी जय भनशंकरी जय भुवनेश्वरी अम्मा जगदंबिके जय करुणाकरी सर्वशक्त्यात्मिके सर्वभक्त्यात्मिके सर्वनित्यात्मिके अमृतेश्वरी गान अधिदेवते नाट्य संपूजिते देवी सुरवंदिते अमृतेश्वरी त्रिलोचनन सति ख्याते त्रिलोकवंदिते विनुते अम्मा गुणसागरी देवी दयसागरी कोटापुरदेश्वरी अम्मा अमृतेश्वरी अम्मा गुणसागरी देवी दयसागरी कोटापुरदेश्वरी अम्मा अमृतेश्वरी नवभाव नवस्फूर्ति नवरूपधारिणी नवशक्ति वैष्णवी असुरादि भयंकरी अम्मा गुणसागरी देवी दयसागरी नवभाव नवस्फूर्ति नवरूपधारिणी नवशक्ति वैष्णवी असुरादि भयंकरी ब्रह्मार्धनुजरि पुताये लोक मक्कळ काये भाग्य जयवर्धिनी योग फलकारिणी राग स्वर रंजिनी नाद पणिगामिनी भाग्य जयवर्धिनी योग फलकारिणी राग स्वर रंजिनी नाद पणिगामिनी ಸುಖದಾತ್ರಿ ಕೌಮಾರಿ ದೇವಿ ಕಾತ್ಯಾಯಿನಿ ಹಲವು ಮಕ್ಕಳ ತಾಯಿ ಕಾಪಾಡು ಜನನಿ ಅಮ್ಮ ಗುಣಸಾಗರಿ ದೇವಿ ದಯಸಾಗರಿ ಸುಖದಾತ್ರಿ ಕೌಮಾರಿ ದೇವಿ ಕಾತ್ಯಾಯಿನಿ ಹಲವು ಮಕ್ಕಳ ತಾಯಿ ಕಾಪಾಡು ಜನನಿ ಪ್ರಸ್ಥಾನ ನೀಡುವ ಅಮ್ಮ
ಇಷ್ಟಾರ್ಥಕಾಯೇ ನಮ್ಮ ನಿತ್ಯ ವರದಾಯಕಿ ಭಕ್ತ ಜನ ಪೋಷಕಿ ಸತ್ಯ ಗುಣ ಪ್ರೇರಕಿ ಸ್ತುತ್ಯ ಶುಭಕಾರಕಿ ನಿತ್ಯ ವರದಾಯಕಿ ಭಕ್ತ ಜನ ಪೋಷಕಿ ಸತ್ಯ ಗುಣ ಪ್ರೇರಕಿ ಸ್ತುತ್ಯ ಶುಭಕಾರಕಿ सर्वशक्त्यात्मिके सर्वभक्त्यात्मिके सर्वनित्यात्मिके अमृतेश्वरी गान अधिदेवते नाट्य संपूजिते देवी सुरवंदिते अमृतेश्वरी त्रिलोचनन सति ख्याते त्रिलोकवंदिते विनुते भाग्य जयवर्धिनी योग फलकारिणी राग स्वर रंजिनी नाद पणिगामिनी नित्य वरदायकी भक्त जन पोषकी सत्य गुण प्रेरकी स्तुत्य शुभकारकी अम्म गुण सागरी देवी दय सागरी कोटापुरदेश्वरी अम्म अमृतेश्वरी अम्म गुण सागरी देवी दय सागरी कोटापुरदेश्वरी अम्म अमृतेश्वरी ಯಕ್ಷಗಾನ ಬೆಳಕ ಸೇವೆ ಹರಕೆ ಗೊಲಿವ ಶಂಕರಿ ಮಕ್ಕಳ ಸೌಭಾಗ್ಯ ಕೊಡುವ ತಾಯಿ ಅಮೃತೇಶ್ವರಿ ಯಕ್ಷಗಾನ ಬೆಳಕ ಸೇವೆ ಹರಕೆ ಗೊಲಿವ ಶಂಕರಿ ಮಕ್ಕಳ ಸೌಭಾಗ್ಯ ಕೊಡುವ ತಾಯಿ ಅಮೃತೇಶ್ವರಿ ಅಕ್ಷಿ ಸೆಳೆವ ವೇಷ ನಾಟ್ಯ ಸೊಗಸು ಕಾಣುವ ಮಂಗಳೇ ಅಕ್ಷಿ ಸೆಳೆವ ವೇಷ ನಾಟ್ಯ ಸೊಗಸು ಕಾಣುವ ಮಂಗಳೇ ಒಕ್ಕಣಿಸಲು ನಲಿವಳಿವಳು ಗಾನ ಚಂಡೆ ಮದ್ದಳೆ ಯಕ್ಷಗಾನ ಬೆಳಕ ಸೇವೆ ಹರಕೆ ಗೊಲಿವ ಶಂಕರಿ ಮಕ್ಕಳ ಸೌಭಾಗ್ಯ ಕೊಡುವ ತಾಯಿ ಅಮೃತೇಶ್ವರಿ ಕಾರಣಿಕದ ದೇವಿಯಿಂದ ಶೋಕ ದೂರ ನಿಶ್ಚಯ ಚಾರು ತೆರದಿ ಮೆರವುದಿವಳು ನಿಂದ ಪುಣ್ಯ ಆಲಯ ಕಾರಣಿಕದ ದೇವಿಯಿಂದ ಶೋಕ ದೂರ ನಿಶ್ಚಯ ಚಾರು ತೆರದಿ ಮೆರವುದಿವಳು ನಿಂದ ಪುಣ್ಯ ಆಲಯ ಕಂದರಿರದ ಕೊರತೆ ಕಳೆವ ಚಂದನಾಂಗಿ ಸುಂದರಿ ಕಂದರಿರದ ಕೊರತೆ ಕಳೆವ ಚಂದನಾಂಗಿ ಸುಂದರಿ ಬಂದದು ಗುಡನಾಶ ಗೈವ ಚಂದ್ರವದನೆ ಶಾರ್ವರಿ ಯಕ್ಷಗಾನ ಬೆಳಕ ಸೇವೆ ಹರಕೆ ಗೊಲಿವ ಶಂಕರಿ ಮಕ್ಕಳ ಸೌಭಾಗ್ಯ ಕೊಡುವ ತಾಯಿ ಅಮೃತೇಶ್ವರಿ ಕಂಕಣದ ಫಲವ ಕೊಡುತ್ತ ನೆನೆದ ಮನದಿ ನಿಲುವಳು ಸಂಕಟವ ಹರಿಸಲೆನುತ ನಮ್ಮ ಮನೆಗೆ ಬರುವಳು ಕಂಕ
ಕಂಕಣದ ಫಲವ ಕೊಡುತ್ತ ನೆನೆದ ಮನದಿ ನಿಲುವಳು ಸಂಕಟವ ಹರಿಸಲೆನುತ ನಮ್ಮ ಮನೆಗೆ ಬರುವಳು ಶುದ್ಧ ಭಕ್ತಿ ಗೊಲಿವ ಜನನಿ ಕಾಯ್ವಡಿವಳು ಸಂತತ ಶುದ್ಧ ಭಕ್ತಿ ಗೊಲಿವ ಜನನಿ ಕಾಯ್ವಡಿವಳು ಸಂತತ ಸಿದ್ಧಿ ವಿದ್ಯೆ ಬುದ್ಧಿ ಇತ್ತು ಮೆರವ ತಾಯಿ ಅಮೃತ ಯಕ್ಷಗಾನ ಬೆಳಕ ಸೇವೆ ಹರಕೆ ಗೊಲಿವ ಶಂಕರಿ ಮಕ್ಕಳ ಸೌಭಾಗ್ಯ ಕೊಡುವ ತಾಯಿ ಅಮೃತೇಶ್ವರಿ ಅಕ್ಷಿ ಸೆಳೆವ ವೇಷ ನಾಟ್ಯ ಸೊಗಸು ಕಾಣುವ ಮಂಗಳೇ ಒಕ್ಕಣಿಸಲು ನಲಿವಳಿವಳು ಗಾನ ಚಂಡೆ ಮದ್ದಳೆ ಯಕ್ಷಗಾನ ಬೆಳಕ ಸೇವೆ ಹರಕೆ ಗೊಲಿವ ಶಂಕರಿ ಮಕ್ಕಳ ಸೌಭಾಗ್ಯ ಕೊಡುವ ತಾಯಿ ಅಮೃತೇಶ್ವರಿ ನೋಡಿದ್ರಲ್ಲ ವೀಕ್ಷಕರೇ, ಇದು ಕೋಟ ಅಮೃತೇಶ್ವರಿ ಕ್ಷೇತ್ರದ ಮಹಿಮೆ. ಇನ್ನೊಂದು ದೇವಿ ಕ್ಷೇತ್ರದ ಮಹಿಮೆಯೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ.